ಹಾಯ್ ಹಲೋ ನಮಸ್ಕಾರ. ಅಮ್ಮೀಸ್ ಕುಕ್ಕರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಪಿಕ್ಕಲನ್ನು ಇಷ್ಟಪಡುವವರಿಗೆ ಒಂದು ಸೂಪರ್ಬ್ ಆಗಿರುವಂತಹ ಪಿಕ್ಕಲ್ ರೆಸಿಪಿ ಜೊತೆ ನಾನಿವತ್ತು ಬಂದಿದ್ದೀನಿ. ಟ್ಯಾಮ್ರಿನ್ ಪಿಕ್ಕಲ್ ಅಥವಾ ಇಮ್ಲಿ ಅಂತಾರೆ. ಹುಣಸೆ ಹಣ್ಣಿನ ಪಿಕ್ಕಲನ್ನು ಹೇಗೆ ಈಸಿಯಾಗಿ ಚೆನ್ನಾಗಿ ಮನೆಯಲ್ಲೇ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯೂಶ್ವಲಿ ಈ ಥರ ಪಿಕ್ಕಲನ್ನು ನಮ್ಮ ಮಂಗಳೂರು ಕಡೆ ಎಲ್ಲ ಫಂಕ್ಷನ್ಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಸ್ವಲ್ಪ ಸ್ವೀಟಿಶ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಈ ಪಿಕ್ಕಲ್ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಟ್ಕೊಳ್ಳಿ. ನಾನಿವತ್ತು 1/4 kg ಹುಣಸೆ ಹಣ್ಣಿಗೆ ಹೇಗೆ ನಾವು ಪಿಕಲ್ನ ರೆಡಿ ಮಾಡ್ಬೋದು ಅನ್ನೋದರ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದಾದ ನಂತರ ನಮಗೆ 1 ದೊಡ್ಡ ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ಸ್ವೀಟ್ ಆಮೇಲೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ 2ರಿಂದ 3 ಸ್ಪೂನಷ್ಟು ಹಚ್ಚಿಟ್ಟಿರುವಂತಹ ಜಿಂಜರ್ ಮತ್ತು ಗಾರ್ಲಿಕ್ ಹಾಕೋಬೋದು. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಬೇಕಾಗುತ್ತೆ. ಅದಾದ ನಂತರ ಖಾರಕ್ಕೆ 4 ಸ್ಪೂನಷ್ಟು ಖಾರ ಪೌಡರ್, 1 ಸ್ಪೂನಷ್ಟು ಪೆಪ್ಪರ್, ಒಂದು ಸ್ವಲ್ಪ ಮೇಥಿ, ಒಂದು ಅರ್ಧ ಸ್ಪೂನಷ್ಟು ಮೇಥಿ ಪೌಡರ್, 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನಷ್ಟು ಜೀರಾ ಪೌಡರ್, ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್, ಒಂದು ಸ್ವಲ್ಪ ಇಂಗ್ ಮತ್ತು 1-2 ಸ್ಪೂನಷ್ಟು ಸಾಲ್ಟ್ ನಮ್ಗೆ ಬೇಕಾಗುತ್ತೆ. ಇದಾದ ನಂತರ ಹುಣಸೆ ಹಣ್ಣನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಕಸ ಎಲ್ಲ ತೆಗೆದ್ಬಿಟ್ಟು ನೀವು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕಬೇಕು. ಯಾಕಂತಂದರೆ ನಾವು ಅದನ್ನ ಸ್ಕ್ವೀಸ್ ಮಾಡಿ ಅಥವಾ ಸ್ವಲ್ಪ ಗ್ರೈಂಡ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೊತ್ತಾದ ನಂತರ ಅದನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ, ಇದು ಸ್ವಲ್ಪ ಅಂದರೆ ಹಸಿ ಇವಾಗಿನ ಹುಣಸೆ ಆಗಿರೋದ್ರಿಂದ, ಹೊಸ ಹುಣಸೆ ಹಣ್ಣು ಆಗಿರೋದ್ರಿಂದ ಅದು ಕೈಯಲ್ಲಿ ಬೇಗ ಇದಾಗ್ತಾ ಇಲ್ಲ, ಸ್ಕ್ವೀಸ್ ಆಗ್ತಾ ಇಲ್ಲ. ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಗ್ರೈಂಡ್ ಮಾಡ್ತಾಯಿದ್ದೀನಿ. 1-2 ರೌಂಡ್ ಮಿಕ್ಸಿಯಲ್ಲಿ ಹಾಕಿ ತಿರುಗಿಸಿದ್ರೆ ಸಾಕು. ಸ್ವಲ್ಪ ಈ ಥರ ಪೇಸ್ಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊತೀನಿ. ನಿಮಗೆ ಹಳೆ ಹುಣಸೆ ಆದರೆ ನೀರಲ್ಲಿ ಹಾಕಿದ ತಕ್ಷಣ ಅದು ಸಾಫ್ಟ್ ಆಗುತ್ತೆ. ಇವಾಗ ಪಿಕ್ಕಲನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಡಿ. ಅದಕ್ಕೆ 1-2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದ ನಂತರ ನಾವು ಹಚ್ಚಿಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೋಬೋದು. ಇದು ಆ್ಯಕ್ಚುಲಿ ಆಪ್ಷನಲ್. ಶುಂಠಿ ಬೆಳ್ಳುಳ್ಳಿ ತಿನ್ನೋದವರು ಇದನ್ನು ಹಾಕೋದೇನೂ ಇರ್ಬೋದು, ಬಟ್ ಹಚ್ಚಿಟ್ಟು ಹಾಕಿದರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಪಿಕ್ಲಲ್ಲಿ ಕೊನೆಗದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನ ಈಗ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ನಾವಿದಕ್ಕೆ ಇವಾಗ ಮೇಥಿ ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಮೇಥಿ ಪೌಡರ್, ಆಮೇಲೆ ಇಂಗ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದ ನಂತರ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲನ, ಪುಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲನ ಹಾಕ್ಕೊಂಡು ನೀಟಾಗಿ ಸ್ಟಿರ್ ಮಾಡಿ, ಅದು ಬಿಸಿಗೆ ಬೆಲ್ಲ ಎಲ್ಲ ಕರಗಿ ಪಾಕ ಹಾಕಬೇಕು. ಬಿಸಿಗೆ ಬೆಲ್ಲ ಪಾಕ ನೋಡಿ ಈ ಥರ ಬಿಡುತ್ತೆ. ಪಾಕಕ್ಕಾದ ನಂತರ ನೀವು ಇವಾಗ ಹುಣಸೆ ಹಣ್ಣಿನ ಪೇಸ್ಟ್ ಏನಿದೆ ರೆಡಿ ಮಾಡ್ಕೊಂಡಿರೋದು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 1-2ರಿಂದ 3 ನಿಮಿಷ ಈ ಥರ ಸ್ಟಿರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನಾವು ಸಾಲ್ಟ್ ಹಾಕ್ಕೊಂಡು, ನಾನು 2 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಆಮೇಲೂ ನೀವು ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ 1-2 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಮೇಲೆ ನಾವು ಇದನ್ನ ಬೇಯಲಿಕ್ಕೆ ಬಿಡಬೇಕು. ಆದ್ದರಿಂದ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀವು ಹುಣಸೆ ಹಣ್ಣಿನ ಜ್ಯೂಸ್ ಸ್ವಲ್ಪ ತೆಳುವಾಗಿದ್ರೆ ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಇವಾಗ ಮುಚ್ಚಿಟ್ಟು ಒಂದು ಮೀಡಿಯಮ್ ಉರಿಯಲ್ಲಿ 3-4 ನಿಮಿಷ ಬೇಯಿಸಬೇಕು. ಅವಾಗವಾಗ ನೀವು ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು, ತಳ ಹಿಡಿಯೋದಂಗೆ. ನಿಮಗೆ ಹುಣಸೆ ಹಣ್ಣಿದು ಕಲರ್ ಚೇಂಜ್ ಆದಾಗ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ಚೆಕ್ ಮಾಡ್ಕೊಳ್ಳಿ. ಹುಣಸೆಯನ್ನು ನೀಟಾಗಿ ಬೆಂದಾದ ನಂತರ ನಾವು ಅದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕಾಗುತ್ತೆ. ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು ಹಾಗೆ ಬೇಯಿಸಬೇಕಾಗುತ್ತೆ ನಾವಿದನ್ನ.
ಆಲ್ಮೋಸ್ಟ್ ಬೆಂದಿದೆ ನೋಡಿ, ಒಂದು 4-5 ನಿಮಿಷಕ್ಕೆ ಚೆನ್ನಾಗಿ ಬೇಯುತ್ತೆ ಅದು. ಬೆಂದಾದ ನಂತರ ಇವಾಗ ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ. ನಾನೊಂದು 4 ಸ್ಪೂನಷ್ಟು ಖಾರ ಪೌಡರ್, 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಹಾಕೋಬೋದು ನೋಡಿಕೊಂಡು. ಆಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಬೇಕಾದರೆ ಗರಂ ಮಸಾಲ ಪೌಡರು ಹಾಕೋಬೋದು, ಫ್ಲೇವರ್ಸ್ ಚೆನ್ನಾಗಿರುತ್ತೆ. ನಾನು ಗರಂ ಮಸಾಲ ಪೌಡರ್ ಹಾಕೊತಾ ಇಲ್ಲ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇವಾಗ ಮಸಾಲದಲ್ಲಿ ಒಂದು 3-4 ನಿಮಿಷ ಮತ್ತೆ ಬೇಯಿಸಬೇಕು. ಆದ್ದರಿಂದ ನಾನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂಚೂರು ತೆಳು ಮಾಡಿಕೊಂಡು ಅದನ್ನ ಮತ್ತೆ ಒಂದು 3-4 ನಿಮಿಷ ಕುಕ್ ಮಾಡ್ತೀನಿ. ಮಿಕ್ಸ್ ಮಾಡಿಕೊಂಡು ಇದೇ ಥರ ಕುಕ್ ಮಾಡಬೇಕು. 4-5 ನಿಮಿಷ ಆಗುವಾಗ ಮಸಾಲೆ ಜೊತೆ ಹುಣಸೆ ಹಣ್ಣಿನ ಪೇಸ್ಟ್ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಪಿಕಲ್ ರೆಡಿಯಾಗಿರುತ್ತೆ. ಆಲ್ಮೋಸ್ಟ್ ಇಷ್ಟೇ ಇರೋದು. ಬಟ್ ಪಿಕಲ್ ಚೆನ್ನಾಗಿ ಅಂದರೆ ಹುಣಸೆಹಣ್ಣಿನ ಜ್ಯೂಸ್ ಕೂಡ ಚೆನ್ನಾಗಿ ಬೇಯಬೇಕು, ಮಸಾಲೆ ಕೂಡ ಚೆನ್ನಾಗಿ ಬೇಯಬೇಕು, ಚೂರು ಮಾಯ್ಶ್ಚರ್ ಅದರಲ್ಲಿ ಇರಬಾರ್ದು. ಸೊ ಆದ್ದರಿಂದ ಇದನ್ನ ಚೆನ್ನಾಗಿ ಬೇಯಿಸಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಆಗಿದೆ. ಸೂಪರ್ಬ್ ಆಗಿರುವಂಥ ಹುಣಸೆಹಣ್ಣಿನ ಪಿಕಲ್ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಸುಲಭವಾಗಿ ನಾವು ಸಖತ್ ಟೇಸ್ಟಿಯಾಗಿರುವಂತಹ, ರುಚಿಯಾಗಿರುವಂತಹ ಹುಣಸೆಹಣ್ಣಿನ ಪಿಕಲನ್ನು ರೆಡಿ ಮಾಡಿದ್ವಿ ಅಂತ. ಇದನ್ನ ಊರ ಕಡೆ ಫಂಕ್ಷನ್ಗಳಲ್ಲಿ ಇನ್ಸ್ಟೆಂಟ್ ಪಿಕಲ್ ಬೇಕಾಗಿರೋದ್ರಿಂದ ಫಂಕ್ಷನ್ಗಳಲ್ಲಿ ಜಾಸ್ತಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಮನೇಲಿ ಮಾಡೋದು ಕಮ್ಮಿ, ಬಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿಟ್ರೆ ಆಲ್ಮೋಸ್ಟ್ 1-2-3 ತಿಂಗಳು ಆರಾಮ್ಸೆ ಏರ್ ಟೈಟ್ ಕಂಟೈನರಲ್ಲಿ ಇಟ್ಟರೆ ಆರಾಮ್ಸೆ 2-3 ತಿಂಗಳು ಯೂಸ್ ಮಾಡ್ಬೋದು. ಒಂದ್ಸರಿ ನೀವು ಇದನ್ನ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇಲ್ಲಿ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಆಲ್.